ಎರಡನೇ ದಿನ ಮದುವೆ ಇದೆ. ಒಂದೂರ್ದು ಪಿದಾಡಿ ಲೈಕ್ ರಾಮೇಶ್ವರಂ ಪೋಂದಿಲ್ಲ ತೂಕ ಮುಲ್ತೊಂಜಿ ಭಯಂಕರ ಸ್ಟೋರಿ ಅಲ್ಲಿ ಒಳ್ಳೆ ನೈಟ್ ಇತ್ತ ಮುಕ್ಕ ಪಿದಾಡಿನ ಇಟ್ಟ ಮುಕ್ಕ ಅವು ಮೇ ಬಿ ಅನ್ ಸಪ್ರೇಟ್ ಒಂಜಿ ವೀಡಿಯೋ ಮಂತದ್ದು ಬಂತ ಅನ್ನ ಟ್ರಾವೆಲ್ ಎಂಚ ಎತ್ತುಂಡು ಎಂಚ ಆಂಡುಂಡು. ಓಕೆ ಜಲ್ಲಿಕಟ್ಟು ಒಂದು ಅಲ್ಪ ಹಿಂದೆ ಏನೋ ನಡೆದಿರೋದು ಸತ್ಯ, ಮುಂದೆ ಏನೋ ನಡೆಯೋದು ಸತ್ಯ. ಇದೆರಡಕ್ಕಿಂತ ನಮ್ಮ ಕಣ್ಣೆದುರುಗಡೆ ಇರೋ ಈಗ ಈ ಕ್ಷಣ ಇದು ಸತ್ಯ. ಮಾಟತವನಿಗೆ ಹೋಗಿ ಮಾಟತವನಿಗೆ ಹೋಗಿ ಯೆಲ್ಲೋ ಕಲರ್ದ ಒಂದು ಓಪನ್ ಆಗ್ತದೆ ಟ್ರೈನ್ ಇದು ಶಿಪ್ ಫೋನಾಗ ಓಪನ್ ಆಗ್ತದೆ. ರಾಮೇಶ್ವರಂ ಟೆಂಪಲ್ದ ವೆಸ್ಟ್ ಅವರ್ ಎಂಟ್ರೆನ್ಸ್ ಇವಾಗಿದೆ ರೂಮ್ ನಾಡ್ಗೊಂಡು ಸಾಧಾರಣ ತಿಳ್ಕೊಳ್ಳೋದು. ऐसे रामेश्वरम टेंपल रीच आए मूलिक टेंपल के मुंपंज रूम अंते ओपन रूम तूक रूम दाल प्रजनी जस्ट लास्ट बारी कड़ी मुझे रूम जैसे तूक दादापु अदन मैंड सेट सरी एल्लेनी रिटर्न पिदडोदिल्ले ऊरिगे ಯಾವ ನಾಡಿ ಒಂದು रूम ओपन रूम छोटा सा बैग है उस पे रूम ओपन रूम ನೆಟ್ಟೇಜ್ ಕೂಡ ಫುಲ್ ಮಂಡೆ ಹಾಳಾತು. ಪ್ಲಾನ್ ಹೆಚ್ಚಿ ಪ್ಲಾನ್ ಫಸ್ಟ್ ಬಂದಾಗ ಅಂಚಿತ್ತನ ಮೈಂಡ್ ಸೆಟ್ ಇಜ್ಜಿ ಸೊ ಟೆಂಪಲ್ ಹೋಗಿ मोबाइल पूरा डाल टेंपल कई मुगिन सीधा वर्क ಒಳ್ಳೆ ಧನುಷ್ಕೋಡಿ ಹೋದು ರಿಟರ್ನ್ ಸೀದಾ ಬುಕ್ಕ ಕಾಲ ಗೊತ್ತಾಗಿ ಎಷ್ಟು ಸ್ಟ್ರೀಟ್ ವರ್ಕ್ ಮಾಡ್ಕೊಂಡಿಲ್ಲ ಚಿನ್ನ ಚೆನ್ನಾಗಿರಿ ಸ್ವಲ್ಪ ಕಾಣಿಸ್ತಾಕ ಓಪನ್ सेके बनकर बोली आश्चर्य आदंदर का में भी मूड समुद्र मूर्खुद बकदा संग फोटो ಮೂರು ದಿನ ಲೆಜ್ಜಿ ಲಕ್ಕ ದಿನ ಲೆಜ್ಜಿ ಮಂಡೆ ಹಾಳದು ನೈಟ್ ವಾಕಿರೋಗ್ಲೆ ಎಲ್ಲ ಕಾಂಡ ಧನುಷ್ಕೋಡಿಗೆ ಕಾಂಡ ಪರ್ಕೊಂಡು 8 ಗಂಟೆ 8 ಗಂಟೆಗೆ ಓಪನ್ ಸಪ್ರೇಟ್ ಅಲ್ಲ ಪ್ಲ್ಯಾನ್ ಇತ್ತು ಒಂದು ಟೆಂಪಲ್ ಪೋಟಾತೆ ಐದು ಅಲ್ಲ ಪ್ಲ್ಯಾನ್ ಇತ್ತು ಫುಲ್ಲು ದಾಲ ಬ್ರೈನ್ ವರ್ಕ್ ಆಗ್ತಿತ್ತು. ಸೊ ಎಲ್ಲ ಧನುಷ್ಕೋಡಿ ಹೋಗಿ
10 ಗಂಟೆದಲ್ಲಿ ರಿಟರ್ನ್ ಬರ್ತದೆ. ಮದುವೆ ಇರ್ಬೋದು, ಮದುವೆ ಕೋಯಂಬತ್ತೂರು ಇರ್ಬೋದು, ಅಲ್ಲಿ ಪಡೆದು ಬೇಕಾದ ಅದನ್ನೆಲ್ಲ ಪ್ಲ್ಯಾನ್ ಮಾಡ್ತದೆ ಬ್ಯಾಂಗ್ಳೂರು ಊರು ರಿಟರ್ನ್. ಇಡೀಗೆ ಈ ಬ್ಲಾಗ್ ಮುಗಿಡುತ್ತೇನೆ. LNG ಮೇಬಿ ರಿಟರ್ನ್ ಹೋಗ್ಲಿಂತ ಬ್ಲಾಗ್ പറയാം. അത്രയിട്ട് തോന്നിക്കില്ലേ ബ്ലോഗ് ഈ മാത്ത ബ്ലോഗില്ല ലേറ്റാതെ ಬಂದು ಟ್ರಾವೆಲ್ ಮಾಡ್ತೀನಿ. 1 ವಾರ ಬುಕ್ಕನೆ ಬರ್ಬೋದು. ಓಕೆ.